ಬ್ಯಾಕ್ ಟು ಮೈ ಚಾನೆಲ್ ಕಾರ್ತಿಸ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಕಾರ್ತಿ. ಹೋಪ್ ಆಲ್ ಆಫ್ ಯು ಆರ್ ಫೈನ್. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಿದೆ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಸೆಕೆಂಡ್ ಚಾನೆಲ್ನ ಓಪನ್ ಮಾಡಬೇಕಾದ್ರೆ ಎಷ್ಟು ಗಡಿಬಿಡಿನಲ್ಲಿ ಓಪನ್ ಮಾಡಿದೆ ಗೊತ್ತಾ? ಅದನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಈ ತರ ಯಾರಾದ್ರೂ ಹೇಳ್ಬೇಕಾಗಿತ್ತು. ನಾನು ಎಷ್ಟು ಗಡಿಬಿಡಿನಲ್ಲಿ ಓಪನ್ ಮಾಡಿದೆ ಅಂತ ಯಾರಾದ್ರೂ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ, ಬಟ್ ನಾನಂತೂ ಅಯ್ಯೋ ದೇವ್ರೆ ಅಂತ ಹೇಳಿದ್ದೀನಿ. ಆಯ್ತಾ, ಇವಾಗ ನಾನು ಹಳೆ ಚಾನಲ್ ಇಂದ ಹೊಸ ಚಾನಲ್ಗೆ ಎಲ್ಲ ಕ್ಲೀನ್ ಆಗಿ ಹೇಳ್ಕೊಂಡು ಬರ್ತೀನಿ. ಕಿವಿ ಕೊಡಿ. ಓಕೆ ಇವಾಗ ನನಗೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಏನಂತ ಅನಿಸ್ತು ಅಂತಂದ್ರೆ, ಯೂಟ್ಯೂಬ್ ಜರ್ನಿನೇ ಬೇಡ ನನಗೆ, ದಿಸ್ ಇಸ್ ನಾಟ್ ಫಾರ್ ಮೀ ಅಂತ ಅನ್ಕೊಂಡು ಆಮೇಲೆ ಎಲ್ರಿಗೂ ಹೇಳಿದೆ ದಿಸ್ ಇಸ್ ಮೈ ಲಾಸ್ಟ್ ವ್ಲಾಗ್ ಅಂತ ಹೇಳ್ಬಿಟ್ಟೆ. ಬಟ್ ಕೆಲವ್ರದೆಲ್ಲ ಕಮೆಂಟ್ಸ್ ನೋಡಿ ನನಗೆ ಅಂತ ತುಂಬಾನೇ ಬೇಜಾರಾಯ್ತು. ನನಗೆ ಏನ್ ಅನ್ಸಕ್ ಸ್ಟಾರ್ಟ್ ಆಯ್ತು ಅಂತ, ವೈ ಶುಡ್ ಐ ನೋ, ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರಲ್ಲ, ಅಟ್ಲೀಸ್ಟ್ ನನಗೊಂದು 10 ಜನನಾದ್ರೂ ಕಾಯ್ತಾರಲ್ಲ ನನ್ನ ಬ್ಲಾಗ್ಸ್ಗೋಸ್ಕರ ಅಂತ ಅನ್ಕೊಂಡು ನಾನು ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡೆ. ಬಟ್ ನೀವು ನನಗೆ ಫ್ರೆಂಡ್ಸ್, ಕ್ಲೋಸ್ ಆಗಿ ಅಂದರೆ ನನ್ನ ಜೊತೆನೇ ಇರೋರು, ನನ್ನ ಹತ್ರದಲ್ಲೇ ಇರೋರು, ನನಗೆ ತುಂಬ ಕ್ಲೋಸ್ ಆಗಿರೋರು ಇಲ್ಲಿ ನನ್ನ ಪರ್ಸ್ನಲ್ ಲೈಫ್ನಲ್ಲಿ, ಅವ್ರಿಗೆ ನಾನು ಹೇಳಬೇಕಲ್ವಾ ಇವಾಗ ನಾನು ಕ್ವಿಟ್ ಮಾಡ್ತಿದ್ದೀನಿ ಅಂತ. ಅವರೆಲ್ಲ ಲಾಸ್ಟ್ ವ್ಲಾಗ್ ಅಂತ ನೋಡ್ಬಿಟ್ಟು ಎಲ್ಲರೂ ಶಾಕ್ ಆಗಿಬಿಟ್ಟು ನನಗೆ ಫೋನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಮೆಸೇಜಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ವೈ ಲಾಸ್ಟ್ ವ್ಲಾಗ್ ಅಂತ ಮಾಡಬೇಡ, ನೀನು ಇಷ್ಟು ವರ್ಷದಿಂದ ಇಷ್ಟು ವರ್ಷ ಅಲ್ಲ 1 ವರ್ಷದಿಂದ ಮಾಡ್ಕೊಂಡು ಬಂದಿದ್ಯಾ, ನಿನ್ನ ಎಫರ್ಟ್ಸ್ ಎಷ್ಟಿದೆ, ನೀನು ಅದಕ್ಕೆ ಎಷ್ಟು ಟೈಮ್ ಕೊಟ್ಟಿದೆ ಎಡಿಟಿಂಗ್ ಎಲ್ಲ ಮಾಡೋದಕ್ಕೆ, ವೈ ಆಲ್ ಆಫ್ ಅ ಸಡನ್ ಈ ಥರ ಮಾಡ್ತಾ ಇದೆಯಾ ನೀನು, ಡಿಲೀಟ್ ಮಾಡೋದಕ್ಕೆ ಹೋಗಬೇಡ, ನಾನು ನನ್ನ ಚಾನಲ್ನೆಲ್ಲ ಡಿಲೀಟ್ ಮಾಡ್ತೀನಿ, ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಾಗಿದ ತಕ್ಷಣ, ನೋ ಡೋಂಟ್ ಡೂ ಇಟ್, ಡಿಲೀಟ್ ಮಾಡೋದಕ್ಕೆ ಹೋಗಬೇಡ, ನಿಂದು ಅದರಲ್ಲಿ ಎಫರ್ಟ್ ಇದೆ ಹಾಗೆ ಹೀಗೆ ಅಂತ ಹೇಳಿ ನನಗೆ ನಿಮ್ಮ ಕಮೆಂಟ್ಸ್ ಅದ್ರ ಜೊತೆಗೆ ಆ ಮಾತನ್ನೆಲ್ಲ ಕೇಳಿ ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಆ ಟೈಮ್ನಲ್ಲಿ ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು. ನಾನು ಏನು ಮಾಡಲಿ ಇವಾಗ? ಎಲ್ಲರೂ ಬೇಡ ಬೇಡ ಅಂತ ಹೇಳ್ತಿದ್ದಾರೆ. ಅಟ್ಲೀಸ್ಟ್ ಒಬ್ಬರಾದ್ರೂ ಓಕೆ ಪರವಾಗಿಲ್ಲ ನೀವು ಇಷ್ಟ ಬಂದಂಗೆ ಮಾಡು ಅಂತ ಹೇಳಿದ್ರು ನಾನು ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೆ. ಬಟ್ ಎಲ್ಲರೂ ಹೇಳ್ತಾ ಇದ್ರು ನೋ ಅಂತಾನೆ ಹೇಳ್ತಾ ಬಂದ್ರು. ಸೊ ಯಾಕಂದ್ರೆ ಅವ್ರು ನೋಡಿದರೆ ನಾನು ವಿಡಿಯೋಸ್ ಮಾಡೋದಕ್ಕೆ ಅಂತ ಎಷ್ಟು ಟೈಮ್ ಕೊಡ್ತಾ ಇದ್ದೆ, ಎಡಿಟಿಂಗಿಗೆ, ವಾಯ್ಸ್ ಓವರ್ಗೆ. ಓ ಮೈ ಗಾಡ್, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವಾಗ ಎಲ್ಲರೂ ಸೈಲೆಂಟ್ ಆಗಿರಬೇಕು. ನನ್ನ ಮಗನಿಗೆ ಕೂಡ ಅಷ್ಟೇ, ಸುಮ್ಮನೆ ಕುತ್ಕೊಂಡು ನಾನು ರೂಮ್ ಒಳಗಡೆ ವಾಯ್ಸ್ ಕೊಡ್ತಾ ಇದ್ದೀನಿ, ಡೋಂಟ್ ಮೇಕ್ ಸೌಂಡ್. ಅದನ್ನೆಲ್ಲ ಅವ್ರು ನೋಡಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ಎಷ್ಟು ಎಫರ್ಟ್ಸ್ ಇದೆ ಅಂತ ಅವ್ರಿಗೆ ಗೊತ್ತಲ್ವಾ. ಹಾಗಾಗಿ ಅವರೆಲ್ಲರೂ ಹೇಳ್ತಾ ಇದ್ರು ಬೇಡ ಬೇಡ ಬೇಡ. ಇವಾಗ ನಾನು ಏನು ಮಾಡಲಿ ಹೇಳಿ? ಮತ್ತೆ ನನ್ನ ಮೈಂಡ್ ಮತ್ತೆ ಫುಲ್ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಬಟ್ ಲಾಸ್ಟ್ ವ್ಲಾಗ್ ಅಂತ ಹಾಕ್ಬಿಟ್ಟಿದ್ದೀನಿ. ನನಗೇನಂತಂದರೆ ನನ್ನ ಡಿಸಿಷನಲ್ಲಿ ತುಂಬ ಸ್ಟಡಿ ಆಗಿದ್ದೆ. ನೋ ಮೋರ್, ನಾನು ಹಾಕೋದೇ ಇಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಸ್ಟಿಲ್ ಆ ಪ್ರೆಷರ್ ಬೀಳ್ತಾ ಇತ್ತು. ಅಂದರೆ ಪ್ರೀತಿಯಿಂದ ಹಾಕೋಂಥ ಪ್ರೆಷರ್ ಅದು. ಬೇಡ ಬೇಡ ನೀನು ಇಷ್ಟಪಟ್ಟು ಮಾಡಿದ್ಯಾ ಅಂತ ಹೇಳೋವಂಥ ಪ್ರೀತಿಯಿಂದ ಹಾಕೋಂಥ ಪ್ರೆಷರ್ ಅದು. ಸೊ ನಾನು ಲಾಸ್ಟ್ ವ್ಲಾಗ್ ಅಂತ ಹಾಕ್ಬಿಟ್ಟಿದ್ದೀನಿ. ಸೊ ಲಾಸ್ಟ್ ವ್ಲಾಗ್ ಅಂತ ಹಾಕಿದ್ಮೇಲೆ ನಾನು ಹಾಕಬಾರ್ದು, ನನ್ನ ಮಾತಿನ ಮೇಲೆ ನಿಂತ್ಕೊಳ್ಳೇಬೇಕು. ಹಾಗಾಗಿ ನಾನು ಆ ಟೈಮ್ನಲ್ಲಿ ಡಿಸೈಡ್ ಮಾಡಿದೆ, ಓಕೆ ಲಾಸ್ಟ್ ವ್ಲಾಗ್ ಅಂತ ಹಾಕಿರೋದು ಈ ಚಾನಲಲ್ವಾ, ನಾನು ಇನ್ನೊಂದು ಚಾನಲ್ ಓಪನ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅಂದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನಾನು ಆಲ್ ಆಫ್ ಎ ಸಡನ್ ಡಿಸೈಡ್ ಮಾಡಿದೆ ನನ್ನ ಸೆಕೆಂಡ್ ಚಾನಲ್ನ ಓಪನ್ ಮಾಡೋಣ ಅಂತ. ಸೊ ಹಾಗಾಗಿ ಹಿಂದಿನ ದಿನ ನಾನು ಡಿಸೈಡ್ ಮಾಡಿದ ತಕ್ಷಣವೇ ನಾನು ಹಾಕ್ಬಿಟ್ಟೆ. ನಾಳೆ ನನ್ನ ಹೇಗಿದ್ರು ಇಂಟ್ರೊಡಕ್ಷನ್ ಅಲ್ವಾ, ಅದು ಪಟ ಅಂತ ಆಗುತ್ತೆ ಅಂತ ಅಂದ್ಕೊಂಡು ನಾಳೆ ಬೆಳಿಗ್ಗೆನೆ ಹೊಸ ಚಾನೆಲ್ ಲಾಂಚ್ ಆಗ್ತದೆ ಅಂತ ಹಾಕ್ಬಿಟ್ಟಿದ್ದೀನಿ. ಆ ಥರ ಹಾಕ್ಬಿಟ್ಟು ನನ್ನ ಪಾಡಿಗೆ ನಾನು ಮಲಗಿದೆ. ಆಯಿತಾ, ಮಧ್ಯರಾತ್ರಿಯಲ್ಲಿ ನನ್ನ ಮೈಂಡ್ಗೆ ಏನು ಅನ್ನಿಸ್ತು ಏನೋ ಪಟ್ಟಂತ ಎಚ್ಚರಿಕೆ ಆಯಿತು. ನನ್ನ ಮೈಂಡ್ ಹೇಳ್ತು, ನಾಳೆ ನೀನು ಚಾನೆಲ್ ಲಾಂಚ್ ಮಾಡ್ತೀಯ, ಬಟ್ ಅದಕ್ಕೆ ಎಷ್ಟೊಂದು ಪ್ರೊಸೆಸ್ ಇದೆ. ನೀನು ಹಳೆ ಚಾನೆಲ್ನ ಡಿಲೀಟ್ ಮಾಡೋದಾದರೆ, ಅದರಲ್ಲಿರೋ ವಿಡಿಯೋಸ್ ಡಿಲೀಟ್ ಮಾಡೋದಾದರೆ ನೀನು ಡಿಲೀಟ್ ಮಾಡಬೇಕು, ಆಮೇಲೆ ಹೊಸ ಚಾನೆಲ್ನ ಕ್ರಿಯೇಟ್ ಮಾಡಬೇಕು, ಎಲ್ಲ ಮಾಡಬೇಕು ಅಂತ ನನ್ನ ಮನಸ್ಸು ಹೇಳ್ತು. ಸೊ ಹೌದಲ್ವಾ ಅಂತ ಅನ್ನಿಸ್ತು. ಮಧ್ಯರಾತ್ರಿಯಿಂದ ನಾನು ಸರಿಯಾಗಿ ಮಲಗೇ ಇಲ್ಲ. ಯಾಕಂದರೆ ಬೆಳಿಗ್ಗೆ ನನಗೆ ಹೊಸ ಚಾನಲ್ ಲಾಂಚ್ ಆಗ್ತದೆ, ಓ ಮೈ ಗಾಡ್ ಆ ಖುಷಿ ಇದೆ. ಅದ್ರ ಹಿಂದೆ ಎಷ್ಟೊಂದೆಲ್ಲ ಪ್ರೊಸೆಸ್ ಇದೆ, ಅದನ್ನೆಲ್ಲ ಮಾಡಬೇಕು ಅನ್ನೋ ಗಡಿಬಿಡಿಗೆ ಕರೆಕ್ಟಾಗಿ ಹೇಗೋ ಮಲ್ಕೊಂಡೆ. 6:15ಗೆ ನನಗೆ ಎಚ್ಚರಿಕೆ ಆಯ್ತಾ. ಎಚ್ಚರಿಕೆ ಆಗಿದ ತಕ್ಷಣ ನನ್ನ ಹಸ್ಬೆಂಡ್, ನನ್ನ ಮಗ ಎಲ್ಲ ಇಬ್ಬರು ಮಲಗಿದ್ರು. ಪಟ್ಟಂತ ಮೊಬೈಲ್ನ ತೆಗೆದು ಸ್ಟಾರ್ಟ್ ಮಾಡಿದೆ, ಡಿಲೀಟ್ ಮಾಡಬೇಕು ನನ್ನ ಚಾನಲ್ನ ಅಂತ. ಡಿಲೀಟ್ ಮಾಡೋಕ್ಕೆ ಹೋಗ್ತೀನಿ, ಕ್ಯಾನ್ ಯು ಗೆಸ್, ಡಿಲೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಓ ಮೈ ಗಾಡ್, ನನಗೆ ಡಿಲೀಟ್ ಆಪ್ಷನ್ನೇ ಸಿಗ್ತಾ ಇಲ್ಲ. ವಾಟ್ ಶುಡ್ ಐ ಡೂ ನೌ? ನನಗೆ ಅಷ್ಟು ಕಷ್ಟ ಆಯಿತು. ಆಮೇಲೆ ನಾನು ಏನು ಮಾಡಿದೆ, ವಿಡಿಯೋಸ್ನ ಡಿಲೀಟ್ ಮಾಡೋದಕ್ಕೆ, ಓಕೆ ವಿಡಿಯೋಸ್ನ ನಾನು ತುಂಬ ಸಲ ಡಿಲೀಟ್ ಮಾಡಿದ್ದೀನಿ. ಅಂದರೆ ಏನಾದರೂ ಎಡ್ವರ್ಟ್ ಮಾಡಿರ್ತೀನಿ ವಿಡಿಯೋಸ್ ಹಾಕಬೇಕಾದ್ರೆ, ಡಿಲೀಟ್ ಮಾಡಿದ್ದೀನಿ. ಬಟ್ ಇವಾಗ ವಿಡಿಯೋಸ್ ಡಿಲೀಟ್ ಮಾಡೋ ಆಪ್ಷನ್ ಕೂಡ ನಾನು ಸಿಗ್ತಾ ಇಲ್ಲ. ಇದುವರೆಗೂ ಹುಡುಕ್ತಾ ಇದ್ದೀನಿ, ಡಿಲೀಟ್ ಮಾಡೋ ಆಪ್ಷನ್ ಸಿಗ್ತಾ ಇಲ್ಲ. ಬಟ್ ಬೇರೆ ಆದ ವಿಡಿಯೋಸ್ ಅಂತ ನೀವು ಕೇಳ್ಬೋದು. ನನ್ನ ಹಳೆ ಚಾನಲ್ ವಿಡಿಯೋಸ್ನೆಲ್ಲ ನಾನು ಪ್ರೈವೇಟ್ ಹಾಕ್ಬಿಟ್ಟಿದ್ದೀನಿ. ಹಾಗಾಗಿ ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ಅದು ಯಾರಾದರೂ ಹುಡುಕ್ತಿದ್ರೆ ನನ್ನ ವಿಡಿಯೋಸ್ ಎಲ್ಲ ಎಲ್ಲೋಗಿದೆ ಅಂತ ನಾನು ಡಿಲೀಟ್ ಮಾಡಿಲ್ಲ. ಇಟ್ ಈಸ್ ಇನ್ ಪ್ರೈವೇಟ್ ಲಿಸ್ಟಲ್ಲಿದೆ. ಸೊ ಹಾಗಾಗಿ ಅದು ಪಬ್ಲಿಕ್ಕಲ್ಲಿಲ್ಲ. ಸೊ ಓಕೆ, ಐ ಆಮ್ ರಿಲ್ಯಾಕ್ಸ್ಡ್ ನಾವು. ಆಮೇಲೆ ಹೊಸ ಚಾನಲ್ಗೆ ನನಗಿದೇ ಇಮೇಲ್ ಐ ಡಿ ಬೇಕು, ಇನ್ನೊಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡೋದು ಬೇಡ ಅಂತ ಅನಿಸಿ ನಾನೇನು ಮಾಡಿದೆ,
ಅದೇ ಚಾನಲ್ಗೆ ಕಾರ್ತಿಕಾ ಸುಜಿತ್ ಕನ್ನಡ ವ್ಲಾಗ್ಸ್ ನ ಎರೇಸ್ ಮಾಡಿ ಕಾರ್ತಿಸ್ ವ್ಲಾಗ್ಸ್ ಅಂತ ಹಾಕ್ತೆ. ಆಗ ಮತ್ತೆ ಅನಿಸ್ತು, ಮತ್ತೆ ನನ್ಗೆ ಏನ್ ಅನ್ಕೊಂಡೆ ಅಂದ್ರೆ, ನಾನು ಹೊಸ ಚಾನಲ್ ಅಂತ ಹೇಳಿದ್ದೀನಲ್ಲ, ನನ್ಗೆ ಯಾವಾಗ್ಲೂ ನಾನು ಹೇಳಿದ ಮಾತಿನ ಮೇಲೆ ನಿಂತ್ಕೋಬೇಕು, ಚೇಂಜ್ ಮಾಡೋದಕ್ಕೆ ನನ್ಗೆ ಇಷ್ಟನೇ ಇಲ್ಲ. ಸೊ ಹಾಗಾಗಿ ಮತ್ತೆ ಏನಂತ ಅನ್ಕೊಂಡೆ ಅಂದ್ರೆ, ಅದ್ ಹೇಗೆ ನಾನು ಇದೇ ಚಾನಲ್ ನೇಮ್ ಚೇಂಜ್ ಮಾಡ್ಬಿಟ್ಟು ಅದನ್ನ ಸೆಕೆಂಡ್ ಚಾನಲ್ ಅಂತ ಹೇಳೋದಕ್ಕೆ ಸಾಧ್ಯ ಅಂದ್ಬಿಟ್ಟು ಮತ್ತೆ ಯೋಚನೆ ಮಾಡಿದೆ. ಓಕೆ, ಇದು ಯಾವುದು ವರ್ಕೌಟ್ ಆಗ್ತಿಲ್ಲ ಅಂತ. ಹೇಗಿದ್ರು ಕೆಲವೊಂದು ವಿಡಿಯೋಸ್ ಪ್ರೈವೇಟ್ಗೆ ಹಾಕ್ಬಿಟ್ಟಿದೆ. ಅದನ್ನ ಪ್ರೈವೇಟ್ಗೆ ಒಂದೊಂದೇ ಹಾಕ್ತಾ ತುಂಬಾ ಟೈಮ್ ಹೋಗ್ತಾ ಇತ್ತು. 7:30 ಆಗೋಯ್ತು ನನಗೆ. 7:30ಗೆ ಮತ್ತೆ ಎಲ್ಲರೂ ಎದ್ದೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆಳಿಗ್ಗೆ ಇದೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಆಗ್ಬೇಕಲ್ಲ. ಸೊ ಅದನ್ನ ಅಲ್ಲಿಗೆ ಬಿಟ್ಟೆ. ನಾನು ಹೇಳಿದೆ 9 to 9:30 ಹಾಕ್ತೀನಿ ಅಂತ. ಸೊ ಆ ಟೈಮಲ್ಲಿ ನನಗೆ ಹಾಕಬೇಕು. ಹಾಗಾಗಿ ಅದನ್ನ ಅಲ್ಲಿಗೆ ಬಿಟ್ಬಿಟ್ಟೆ, ಆಯ್ತಾ. ಬಿಟ್ಬಿಟ್ಟು ಎಲ್ಲ ಕೆಲಸ ಮಾಡಿದೆ. ಮತ್ತೆ ಬಂದೆ ಪಟ ಅಂತ ಹೇಳಿ ನಾನು ಎಲ್ರಿಗೂ ಹೇಳಿದೆ ನಂಗೆ ಒಂದು ಸ್ವಲ್ಪ ಟೈಮ್ ಬೇಕು ಅಂತ, ನನಗೆ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿಬಿಟ್ಟು ಮತ್ತೆ ಹೊಸ ಇಮೇಲ್ ID ಕ್ರಿಯೇಟ್ ಮಾಡಿ ಹೊಸ ಚಾನಲ್ ಓಪನ್ ಮಾಡಿ ಎಲ್ಲ ಮಾಡಿದೆ. ಹೊಸ ಚಾನಲ್ ಓಪನ್ ಮಾಡಿ ವಿಡಿಯೋನು ಕೂಡ ಹಾಕ್ಬಿಟ್ಟೆ. ಇವಾಗ ನನಗೆ ತಮ್ನೇಲ್ ಸರಿಯಾಗಿ ಹಾಕೋಕ್ಕಾಗಲ್ಲ. ಹಿಂದಿ ದಿನನೇ ನಾನು ವಿಡಿಯೋ ಮಾಡಿದೆ ಆ್ಯಂಡ್ ಅದ್ರ ಜೊತೆಗೆ ತಮ್ನೇಲ್ ಎಲ್ಲ ರೆಡಿ ಆಗಿತ್ತು, ಆಯ್ತಾ. ಬಟ್ ಅದನ್ನ ಹಾಕೋಕ್ಕಾಗಲ್ಲ, ಯಾಕಂದ್ರೆ ವೆರಿಫಿಕೇಶನ್ ಆಗಬೇಕು. ಅವಾಗ ಮಾತ್ರ ನಮ್ಮ ಮೊಬೈಲ್ ನಂಬರ್ ಎಲ್ಲ ವೆರಿಫಿಕೇಶನ್ ಆಗಬೇಕು. ಅವಾಗ ಮಾತ್ರ ತಮ್ನೇಲ್ ಹಾಕೋದಕ್ಕೆ ಸಾಧ್ಯ. ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ, ಪಟ ಅಂತ ಇದು ವೆರಿಫಿಕೇಶನ್ ಎಲ್ಲ ಮುಗಿಸಿ ಹಾಕ್ಬಿಟ್ಟೆ. ಆ್ಯಂಡ್ ಫೈನಲಿ ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ನಾನು ಹೇಳಿದ ಟೈಮ್ಗೆ ವಿಡಿಯೋ ಅಪ್ಲೋಡ್ ಆಗಿತ್ತು ಅಂತ. ಸೊ ಬೆಳಿಗ್ಗೆ ಅದು ನಾನು ಎಷ್ಟು ಗಡಿಬಿಡಿನಲ್ಲಿದೆ, ಎಷ್ಟು ಅರ್ಜೆನ್ಸಿನಲ್ಲಿದೆ ಅಂದರೆ ನಾನು ಹೇಳ್ಬಿಟ್ಟಿದ್ದೀನಿ, ನಾನು ಹಾಕಲೇಬೇಕು, ಅದೊಂದೇ ನನಗೆ ಮೈಂಡ್ನಲ್ಲಿ ಇದ್ದಿದ್ದು. ಸೊ ಇಷ್ಟೆಲ್ಲ ಗಡಿಬಿಡಿನಲ್ಲಿ ಸೆಕೆಂಡ್ ಚಾನಲ್ನ ಓಪನ್ ಮಾಡಿದೆ. ಆ್ಯಂಡ್ 2 ವಿಡಿಯೋ ಕೂಡ ಹಾಕ್ತೀನಿ. ದಿಸ್ ಇಸ್ ಮೈ 3rd ವಿಡಿಯೋ. ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಆ್ಯಂಡ್ ದಸರಾ ಪ್ರೊಸೆಷನ್ ತೋರಿಸ್ಬೇಕು ನಿಮ್ಮೆಲ್ಲರಿಗೂ ಅಂತ ಅನ್ಕೊಂಡೆ. ಬಟ್ ಈ ವರ್ಷ ದಸರಾ ಪ್ರೊಸೆಷನ್ ಇಲ್ಲ. ಓ ಮೈ ಗಾಡ್, ದಸರಾ ಪ್ರೊಸೆಷನ್ ಇಲ್ಲ. ದೇವರು ಕೂಡ ಅಲ್ಲೇ ಸುಮ್ಮನೆ ಒಂದು ಚಿಕ್ಕ ರೌಂಡ್ ತರ ಸುತ್ತಬಿಟ್ಟು ಇದು ವಿಸರ್ಜನೆ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಲೈಟಿಂಗ್ ವಿಡಿಯೋ ತೆಗೆದಿದ್ರೆ ಅದನ್ನ ಬೇಕಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅಂದ್ರೆ ರೋಡಲ್ಲಿ ಯಾವ ತರ ಲೈಟಿಂಗ್ ಇರುತ್ತೆ, ಎಷ್ಟು ಜಗ ಅಂತ ಇರುತ್ತೆ ಅಂತ ನಾನು ಫುಲ್ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಫಾಸ್ಟ್ ಮೋಷನ್ ಅಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಹಾಕ್ತೀನಿ, ಓಕೆನಾ. ಸೊ ಇದಾಗಿತ್ತು ನನ್ನ ಸೆಕೆಂಡ್ ಚಾನಲ್ನ ಗಡಿಬಿಡಿನಲ್ಲಿ ಓಪನ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಅಂದ್ರೆ ನಿಮ್ಗೆ ಹೇಳಿದ್ರೆ ನನಗೂ ಖುಷಿ ಆಗೋದು, ಹಾಗಾಗಿ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಹೀಗೆ ಲೈಕ್, ಶೇರ್, ಕಮೆಂಟ್ ಮತ್ತೆ ನನ್ನ ಚಾನಲ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿಬಿಡಿ. ಎಲ್ರಿಗೂ ಶೇರ್ ಮಾಡಿ. ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ಅಕ್ಕನ ಮನೆಯವ್ರಿಗೆ, ಪಕ್ಕದ ಮನೆಯವ್ರಿಗೆ ಎಲ್ರಿಗೂ ಶೇರ್ ಮಾಡಿ, ಓಕೆನಾ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಮತ್ತೆ ಸಿಗ್ತೀನಿ ಮತ್ತೆ ಒಂದು ಬ್ಯೂಟಿಫುಲ್ ಆದಂತ ವಿಡಿಯೋ ಜೊತೆಗೆ. ಕಾಯ್ತಾ ಇರಿ ನನಗೋಸ್ಕರ. ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್. ಟೇಕ್ ಕೇರ್ ಎಲ್ಲರೂ. ಬಾಯ್.